ಸಂದೇಶಗಳನ್ನು ಕೊಡಬೇಕು ನೀವು ಮಾಡಿದ ಸೇವೆಯಿಂದ ಆ ಮಾಲಿಂಗೇಶ್ವರನಿಗೆ ಅರ್ಪಣೆ ಆಗಲಿ. ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಸಲುವಾಗಿ ಎಲ್ಲ ಕಾರ್ಯಗಳು ವ್ಯವಸ್ಥಿತವಾಗಿ ನಡೀತಾ ಇದೆ. ದಿವಸಕ್ಕೆ ಸುಮಾರು 25,000 ಜನರಿಗೆ ಅನ್ನ ಸಂತರ್ಪಣೆ ಮಾಡಲಿಕ್ಕೆ ಪೆಂಡಾಲನ್ನು ಹಾಕಿ ಯಾರೂ ಕೂಡ ಕ್ಯೂನಲ್ಲಿ ಹೆಚ್ಚು ಹೊತ್ತು ನಿಲ್ಲಬಾರ್ದು. ಶುಚಿತ್ವದ ಬಗ್ಗೆ ಗಮನವನ್ನು ಕೊಟ್ಟು ಹಾಳೆ ತಟ್ಟೆಯಲ್ಲಿ ಊಟ ಕೊಡುವಂಥ ಕೆಲಸವನ್ನು ಕೂಡ ಈ ಸಲ ಮಾಡ್ತಾ ಇದ್ದೇವೆ. ಯಾಕಂದರೆ ತಟ್ಟೆಗಳಲ್ಲಿ ಕೊಟ್ಟರೆ ಸರಿಯಾಗಿ ತೊಳೆಯುವಂತಾಗಲಾಗೋದಿಲ್ಲ. ಶುಚಿತ್ವಕ್ಕೆ ಹೆಚ್ಚಿನ ಗಮನ ಕೊಡಬೇಕು. ಮಕ್ಕಳೆಲ್ಲ ಅರ್ಧ ತಟ್ಟೆಯನ್ನು ತೊಳೆದು ಅಲ್ಲಿ ಇಟ್ಟರೆ ಇನ್ನೊಬ್ಬರಿಗೆ ಊಟ ಮಾಡಲಿಕ್ಕೆ ತೊಂದರೆ ಆಗ್ತದೆ. ಇನ್ನು ಅವರಾಗಿ ತೊಳೆದು ಇಟ್ಟರು ಅದು ಹಾಳೆ ತಟ್ಟೆಯಲ್ಲಿ ಊಟ ಕೊಡಲಿಕ್ಕೆ ಹೇಳಿದ್ದೀನಿ. ಕೆಲವರು ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರು ಬಾಳೆ ಎಲೆಯನ್ನು ಕೂಡ ಇಡ್ತೀವಿ. ಅವರಾಗಿ ತಗೊಂಡು ಅದನ್ನು ಊಟ ಮಾಡುವ ಹಾಳೆ ತಟ್ಟೆಯ ಮೇಲೆ ಇಟ್ಟು ಅದನ್ನು ಊಟ ಮಾಡುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಇವತ್ತು ಕಟ್ಟೆಗಳ ಕೆಲಸಗಳೆಲ್ಲ ನಡೀತಾ ಇದೆ. 8ನೇ ತಾರೀಕಿಗೆ ಸಾಯಂಕಾಲ ವಾಸ್ತು ಪೂಜೆ ನಡೀತದೆ. 9ನೇ ತಾರೀಕಿಗೆ ಅದಕ್ಕೆ ಮುಗುಳಿ ಕೂರಿಸುವಂಥ ಕೆಲಸಗಳು ನಡೀತದೆ. 10ನೇ ತಾರೀಕಿಗೆ ಜಾತ್ರೋತ್ಸವಕ್ಕೆ ಚಾಲನೆ ಆಗ್ತದೆ. ಜೀರ್ಣೋದ್ಧಾರದ ಬಗ್ಗೆ ಒಂದು ವಿಶೇಷವಾದ ಕೌಂಟ್ರನ್ನು ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಓಪನ್ ಮಾಡ್ತೀವಿ. ಒಂದು ಕೌಂಟ್ರನ್ನು ಉದ್ಘಾಟನೆ ಮಾಡಿ ಆ ದಿವಸ ಅವತ್ತಿಂದ ನಾನು ತಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ಳುದು, ಇಡೀ ಸೀಮೆಯ ಭಕ್ತಾದಿಗಳು ಈ ಜಾತ್ರೋತ್ಸವದ 10 ದಿವಸದ ಸಮಯದಲ್ಲಿ ಕನಿಷ್ಠ ಮಹಾಲಿಂಗೇಶ್ವರ ದೇವರಿಗೆ ಒಂದು 2 ಕೋಟಿ ಶೇಖರಣೆ ಆಗಬೇಕು ಅಂತ ನಮ್ಮ ಒಂದು ಅನಿಸಿಕೆ ಆಶೆ ಇದೆ. ತಾವುಗಳೆಲ್ಲ ಬಂದ ಭಕ್ತಾದಿಗಳು ಜೀರ್ಣೋದ್ಧಾರಕ್ಕೆ ದೇಣಿಗೆ ಕೊಡುವವರು ಆ ಕೌಂಟರಿನಲ್ಲಿ ಸೇವೆಯನ್ನು ದೇಣಿಗೆಯನ್ನು ಕೊಟ್ಟು ರಸೀದಿಯನ್ನು ಪಡ್ಕೊಳ್ಬಹುದು. ಚೆಕ್ಕಿನ ಮೂಲಕ ಪೇಮೆಂಟ್ ಮಾಡಲಿಕ್ಕೂ ಅವಕಾಶಗಳಿದೆ. ಆನ್ಲೈನಲ್ಲಿ ಪೇಮೆಂಟ್ ಮಾಡಲಿಕ್ಕೂ ಅವಕಾಶಗಳು ಇದೆ. ಗೂಗಲ್ ಪೇ ಏನೇನು ಬರ್ತದೆ ಅದರ ಮೂಲಕ ಕೂಡ ನಾವು ಸೇವೆಯನ್ನು ಮಾಡಬಹುದು. ಈಗಲೇ ನಾವು ಸುಮಾರು 6 ಲಕ್ಷ ರೂಪಾಯಿಯಲ್ಲಿ ದೇವಸ್ಥಾನದ ವೆಬ್ಸೈಟ್ ಅನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇಡೀ ದೇಶದ ಬೇರೆ ಬೇರೆ ಭಾಗದಲ್ಲಿರುವ ಹೊರ ದೇಶದವರಿಗೂ ಕೂಡ ಸೇವೆಯನ್ನು ಮಾಡಲಿಕ್ಕೆ ಇವತ್ತೇನು ತಿರುಪತಿಯಲ್ಲಿ ಯಾವ ರೀತಿ ಸೇವೆಯನ್ನು ಮಾಡಬಹುದಾ ಅದೇ ರೀತಿ ವೆಬ್ಸೈಟ್ ಮೂಲಕ ಕೂಡ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಭಕ್ತಾದಿಗಳಿಗೆ ಅಲ್ಲೇ ಕೂತು ಸೇವೆ ಮಾಡುವಂಥದ್ದು, ಅಲ್ಲಿಂದಲೇ ದೇಣಿಗೆ ಕೊಡುವಂಥ ಅವಕಾಶಗಳನ್ನು ಕೂಡ ಕಲ್ಪಿಸಿದ್ದೇವೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆಯಲ್ಲಿದ್ದವರು ಇನ್ನು ಮುಂದಿನ ದಿವಸದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಶ್ನೆ ಚಿಂತನೆ ಮೂಲಕ ಒಂದು ವಿಶೇಷ ಪೂಜೆಯನ್ನು ಮಾಡಬೇಕು ಅಂತ ನಮ್ಮ ಕಲ್ಪನೆ ಇದೆ. ಇವತ್ತು ಕೊಳ್ಳೂರಲ್ಲಿ ಚಂಡಿಕ ಹೋಮ ಮಾಡ್ತಾರೆ, ವಿಶೇಷ ಪೂಜೆ ಇದೆ. ಮಹಾಲಿಂಗೇಶ್ವರನಿಗೆ ಯಾವುದು ಪ್ರಿಯವಾದ ವಿಶೇಷ ಪೂಜೆ ಇದೆ ಅದನ್ನು ಮಾಡಿಸುವ ಮೂಲಕ ಇಡೀ ವಿಶ್ವದ ಮಹಾಲಿಂಗೇಶ್ವರನ ಭಕ್ತಾದಿಗಳು ಏನಿದ್ದಾರೆ ಅವರು ವೆಬ್ಸೈಟ್ ಮೂಲಕ ಅದನ್ನು ಬುಕ್ ಮಾಡಿ ಅವರು ಊರಿಗೆ ಬಂದಾಗ ಆ ಸೇವೆಯನ್ನು ಕೊಡುವಂತ ವ್ಯವಸ್ಥೆಗೆ ಕೂಡ ಚಾಲನೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಇನ್ನೊಂದು ಏನು ಸಭಾಭವನ ಏನಿದೆ ಅದರ ಕೂಡ ಡಿಸೈನ್ ಬಂದಿದೆ, ಅದನ್ನು ಕೂಡ ಈಗ ಶಿಲಾನ್ಯಾಸವನ್ನು ಮಾಡುವಂತ ಕೆಲಸವನ್ನು ಮಾಡಿ ಜಾತ್ರೋತ್ಸವ ಆದ ಕೂಡಲೇ ಫುಲ್ ಪ್ಲೆಜ್ ಅಲ್ಲಿ ಎಲ್ಲ ದೇವಸ್ಥಾನದ ಕೆರೆಯ ಕೆಲಸ ಕೂಡ ಟೆಂಡರ್ಗೆ ಹೋಗಿದೆ. ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಎಲ್ಲಾ ಕೆಲಸಗಳಿಗೆ ಚಾಲನೆ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ಯಾತ್ರಾ ಸಮಯದಲ್ಲಿ ಯಾರು ಕೂಡ ಮಕ್ಕಳು ಭಿಕ್ಷಾಟನೆ ಮಾಡಲಿಕ್ಕೆ ಬಿಡುವುದಿಲ್ಲ. ಮತ್ತೆ ಬೇರೆ ಬೇರೆ ಸಂಘಟನೆಗಳ ಹೆಸರಲ್ಲಿ ಇಲ್ಲಿ ಹಣ ವಸೂಲಿ ಮಾಡುವುದು, ಹಣ ಕಲೆಕ್ಷನ್ ಮಾಡಲಿಕ್ಕೆ ಜಾತ್ರಾ ಈ ಸಮಯದಲ್ಲಿ ಈ ಜಾಗದಲ್ಲಿ ಅವಕಾಶ ಕಲ್ಪಿಸಿಕೊಡುವುದಿಲ್ಲ. ಯಾರು ಕೂಡ ಅಲ್ಲಿ ಬಾಕ್ಸ್ ಹಿಡ್ಕೊಂಡು ಇಡುದು, ಇನ್ನೊಂದು ಇಡುದು, ಮಕ್ಕಳನ್ನು ಇಲ್ಲಿ ಬೇಡ್ಲಿಕ್ಕೆ ಬಿಡುದು ಅದಕ್ಕೆ ಅವಕಾಶಗಳಿಲ್ಲ. ಯಾರು ಅಹಿತಕರ ಘಟನೆಗೆ ಯಾರು ಪ್ರಚೋದನೆ ಕೊಡ್ತಾರೆ ಅವರ ಮೇಲೆ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತೇವೆ. ಏನು ಮಕ್ಕಳ ಮತ್ತು ಶಿಶು ಕಲ್ಯಾಣ ಇಲಾಖೆ ಇದೆ ಅವರಿಗೂ ಕೂಡ ಈಗಲೇ ನಾವು ದೇವಸ್ಥಾನದ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೇವೆ. ಯಾರು ಮಕ್ಕಳು ಬೇಡ್ಲಿಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಅವರಿಗೆ ಊಟದ ವ್ಯವಸ್ಥೆ ಇದೆ, ಮಲಗುವ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ಇದೆ. ಬೇಡ್ಲಿಕ್ಕೆ ಈ ಜಾಗವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಂಪ್ರತಿಯ ಜಾತ್ರೋತ್ಸವವು ಬಹಳ ಸಡಗರದಿಂದ ಸಂಭ್ರಮದಿಂದ ನಡಿಬೇಕೆಂಬ ಉದ್ದೇಶದಲ್ಲಿ ಕೆಲವು ಕಟ್ಟುನಿಟ್ಟಾದ ಕ್ರಮಗಳನ್ನು ನಾವು ನಮ್ಮ ವ್ಯವಸ್ಥಾಪನಾ ಸಮಿತಿಯು ಜಾರಿಗೊಳಿಸಿದೆ. ಅಂದ್ರೆ ಈಗ 5 ಕಟ್ಟೆಗಳ ಕೆಲಸವೂ ಕೂಡ ಪೂರ್ತಿ ಆಗ್ತಾ ಇದೆ. 8ನೇ ತಾರೀಕಿಗೆ ಸಂಜೆ 6 ಗಂಟೆಗೆ
ರವೀಶ್ ತಂತ್ರಿಗಳ ಮಾರ್ಗದರ್ಶನದಲ್ಲಿ ವಾಸ್ತು ಹೋಮ ಮತ್ತೆ ಮರ ದಿವಸ ಗಣಪತಿ ಹೋಮ ಆಗಿ ಮುಗುಳಿ ಕೂತುಗೊಳಿಸುವಂತ ಕೆಲಸವು ನಡೆಯಲಿದೆ. ಹಾಗೆ 10ನೇ ತಾರೀಕಿನ ಬೆಳಿಗ್ಗೆ ಕೊಡಿಯೇರಿ ನಂತರ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಒಂದು ಕಾರ್ಯಾಲಯ ಕೂಡ ಓಪನ್ ಆಗಲಿದೆ. ನಮ್ಮ ಎಲ್ಲ ಮಹಾಲಿಂಗೇಶ್ವರ ದೇವರ ಭಕ್ತರುಗಳು ಪ್ರತಿಯೊಬ್ಬರು ಕೂಡ ತನ್ನ ಮನೆಯಿಂದ ನಿಮಗೆ ಸಾಧ್ಯವಾದಷ್ಟು 10 ರೂಪಾಯಿ ಆದರೂ ತಂದು ಆ ಕೌಂಟರ್ ಅಲ್ಲಿ ನಿಮ್ಮ ಹೆಸರು ನೋಂದಾಯಿಸಿ ದೇಣಿಗೆ ನೀಡಿ ರಸೀದಿ ಪಡೆದುಕೊಳ್ಳಬೇಕಾಗಿ ನಾನು ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಜಾತ್ರೆಯ ಸಂದರ್ಭದಲ್ಲಿ ವ್ಯಾಪಾರ ಕೂಡ ಮಾಡುವ ದೃಷ್ಟಿಯಲ್ಲಿ ಮಕ್ಕಳನ್ನು ಕೂಡ ವ್ಯಾಪಾರ ಮಾಡಿಸುವುದು, ಅವರ ಹತ್ರ ದುಡಿಸುವುದು, ಇದನ್ನೆಲ್ಲ ಯಾರು ಕೂಡ ಮಾಡಬಾರದು. ಆ ಉದ್ದೇಶದಿಂದ ಶಿಶು ಕಲ್ಯಾಣಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಹಾಗೆ ಮಹಾಲಿಂಗೇಶ್ವರ ದೇವಸ್ಥಾನ ದೇವಮಾರು ಗದ್ದೆಯಲ್ಲಿ ನಮ್ಮ ದೇವಸ್ಥಾನದ ಒಟ್ಟದಲ್ಲಿ ಯಾರು ಕೂಡ ಗಲಾಟೆ ಮಾಡದೆ ಕಳ್ಳತನ ಮಾಡದೆ ಮಾಡಿದ್ರೆ ಅವರ ಬಗ್ಗೆ ವಾದವನ್ನು ಮಂಡಿಸಬಾರ್ದು ಅಂತೇಳಿ ವಕೀಲರ ಸಂಘಕ್ಕೂ ಕೂಡ ನಾವು ಮನವಿ ಕೊಟ್ಟಿದ್ದೇವೆ. ಒಟ್ಟಾರೆ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವ ಬಹಳ ಸಡಗರದಿಂದ ಸಂಭ್ರಮದಿಂದ ಒಂದು ವ್ಯವಸ್ಥಿತ ರೂಪದಲ್ಲಿ ನಡೆಯಲು ಎಲ್ಲಾ ವ್ಯವಸ್ಥೆಗಳನ್ನು ನಾವು ಸಮಿತಿಯವರು ಮತ್ತು ಭಕ್ತಾದಿಗಳ ಸಹಕಾರದಿಂದ ಮಾಡ್ತೇವೆ. ಹಾಗೆ ಇವತ್ತು ಕೂಡ ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಕೂಡ ನಮ್ಮ ಕರೆಗೆ ಓಕೊಟ್ಟು ಇವತ್ತು ಕರಸೇವೆ ಕೆಲಸಕ್ಕೆ 100 ಮಂದಿ ಬಂದಿದ್ದೀರಿ. ಬಹಳ ಸ್ವಚ್ಛತಾ ಕೆಲಸವನ್ನು ಮಾಡಿದ್ದೀರಿ. ಎಲ್ರಿಗೂ ಆ ಮಹಾಲಿಂಗೇಶ್ವರ ದೇವರು ಉಳಿತನ್ನು ಮಾಡಲೆಂದು ಈ ಸಂದರ್ಭದಲ್ಲಿ ನಾನು